ಮಂಗಳೂರಿನ ಮ್ಯಾಪ್ಸ್ ಕಾಲೇಜಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಮಂಗಳ ಅಲುಮ್ನಿ ಅಸೋಸಿಯೇಷನ್ ಹಾಗೂ ಮಾತಾ ಸಹಯೋಗದೊಂದಿಗೆ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಮಾತಾ ಉಪಾಧ್ಯಕ್ಷೆ ಪ್ರೊಫೆಸರ್ ದೇವಿಪ್ರಭಾ ಆಳ್ವ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಹಿಳೆಯರು ಸಬಲರಾಗಬೇಕು ಹಾಗೂ ಎಲ್ಲ ರಂಗಗಳಲ್ಲೂ ಮುನ್ನಡೆಯಬೇಕು. ಇದಕ್ಕೆ ಒಂದು ಶ್ರೇಷ್ಠ ಉದಾಹರಣೆ ಎಂದರೆ ಶ್ರೀಮತಿ ಶಿಲ್ಪಾ ಹರೀಶ್ ಜೋಶಿ ಅವರು. ತನ್ನ ಅಪೂರ್ವ ಕಲಾ ಸಾಧನೆಯಿಂದ ಮಹಿಳೆಯರಿಗೆ ಮಾದರಿಯಾದವರು ಎಂದು ಹೇಳಿದರು. But here, Shilpa ma'am showed us a situation where there was no man at all on stage. She is the single woman portraying different roles as a daughter, as a wife, as a daughter-in-law, as a mother, as a grandmother, all different roles, everything rolled in one single person. And I think most of you, all of you sitting here, the girls, you have performed one role as a daughter. Many more roles are on your way to come. And all these roles what she has performed here, we do not know in which role, in which feat we are going to step into. ಇದೇ ವೇಳೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಶಿಲ್ಪಾ ಹರೀಶ್ ಜೋಶಿ ಅವರು ನನ್ನೊಳಗಿನ ಅವಳು ಏಕ ವ್ಯಕ್ತಿ ಅಭಿನಯವನ್ನ ಪ್ರದರ್ಶಿಸಿದ್ರು. ಈ ದಿನ ಮಾಡೋದು ತುಂಬಾ ಜವಾಬ್ದಾರಿದು, ಹಾಗೆ ದೊಡ್ಡ ಕೆಲಸ ಅಂದ್ರೆ ಇದು ಒಂದೇ ಮನೆಗೆ ಬಂದ ಹೊಸದ್ರಲ್ಲಿ ತುಂಬಾ ಖುಷಿಯಾಗಿದ್ದೆ. ಬಹುಶಃ ಖುಷಿ ಅಂದ್ರೆ ಅದೇ ಅಂತ ಅನ್ಕೊಂಡಿದ್ದೆ. ಅವರ ಕಲಾ ಸಾಧನೆಗಾಗಿ ಶಾಲು ಹೊದಿಸಿ ಗಣ್ಯರು ಅಭಿನಂದಿಸಿದರು. ಅಭಿನಂದನೆಗೆ ಉತ್ತರಿಸುತ್ತಾ ಶಿಲ್ಪಾ ಹರೀಶ್ ಜೋಶಿ ಅವರು ಮಾತನಾಡಿ, ತಮ್ಮ ಸಾಧನೆಗೆ ತನ್ನ ಪತಿಯ ಪ್ರೋತ್ಸಾಹ ಹಾಗೂ ತಮ್ಮ ತಂದೆ ತಾಯಿಗಳ ಆಶೀರ್ವಾದವೇ ಕಾರಣ ಎಂದು ಹೇಳಿ ಅಮ್ಮ ಬೆಳಗಿದ ಹಣತೆ ದಾರಿದೀಪವಾಗಿ ಇನ್ನೂ ಬೆಳಗಲಿ ಎಂದು ಹಾರೈಸಿದರು. North ಅಥವಾ ರಿಮೋಟ್ ಏರಿಯಾ, you definitely feel that men are more dominating ಹೆಂಗಸರನ್ನ ಬದುಕಲಿಕ್ಕೆ. ಆದ್ರೆ ಕೆಲವೊಂದ್ ಕಡೆಯಲ್ಲಿ ನಾವೀಗೇನೋ ಒಂದು ಭ್ರಮೆಯಲ್ಲಿದ್ದೇವೆ, ನಾವು ಸಹ ಗಂಡಸರಿಗೆ ಸರಿ ಸಮಾನರು ಅಂತ ಹೇಳುವ ಭ್ರಮೆಯಲ್ಲಿ ನಮ್ಮದು ಏನು ಒರಿಜಿನಾಲಿಟಿ ಅದನ್ನ ನಾವು ಮರ್ತು ಬಿಟ್ಟು ಎಲ್ಲವನ್ನೂ ನಾವು ತಗೊಳ್ತೇವೆ ಅಂತ ಹೇಳಲಿಕ್ಕೆ ಹೋಗಿ ಏನೋ ಹೊರಗಿನವ್ರು ಹೇಳ್ತಾರೆ ಮಲ್ಟಿ ಟಾಸ್ಕಿಂಗ್ ಅದರೆಲ್ಲ ಪ್ರೂವ್ ಮಾಡ್ಲಿಕ್ಕೆ ಹೋಗಿ ನಾವು ನಮ್ಮತನವನ್ನ ಕಳ್ಕೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಮೊದ್ಲೇ ಮಾಡಿದ್ರಲ್ವಾ ಮನೆ ಒಳಗೆ ಇರ್ಬೇಕು ಹೆಣ್ಣು ಅಂತ, ಅಂತದೇ ಸಿಸ್ಟಮ್ ಒಳ್ಳೇದಿತ್ತು, ನಮ್ಮನ್ನ ನಾವು ಅರ್ಥಕೊಂಡು ನಮ್ಮನ್ನ ಬದುಕಿ ನಮ್ಮ ಮಕ್ಕಳನ್ನ ನಮ್ಮ ಸಮಾಜವನ್ನ ಸರಿ ಮಾಡ್ಬೋದಿತ್ತು ಅಂತ ಎನಿಸುವಂತ ದಿನಗಳು ದೂರ ಇರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಕಾಲೇಜಿನ ಅಧ್ಯಕ್ಷರಾದ ದಿನೇಶ್ ಕುಮಾರ್ ಆಳ್ವ, ಮ್ಯಾಪ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರುತಿ ಶೆಟ್ಟಿ, ಡಾಕ್ಟರ್ ಪ್ರಭಾಕರ್ ನಿರ್ಮಾರ್ಗ, ಮಾದಾ ಕಾರ್ಯದರ್ಶಿ ಮಧುಸೂದನ್ ಭಟ್, ಕಾಲೇಜಿನ ಶಿಕ್ಷಕ ಶಿಕ್ಷಕೇತರ ವೃಂದ ಹಾಗೂ ಮಾದಾ ಸದಸ್ಯರು ಈ ಸಂದರ್ಭ ಉಪಸ್ಥಿತರಿದ್ದರು. ಅಕ್ಷತಾ ಶೆಣಿಯವರು ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಡಾಕ್ಟರ್ ಕವಿತಾ ಧನ್ಯವಾದ ಸಮರ್ಪಿಸಿದ್ರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.